ನಾನು ಹರ್ಷಿತಾ, ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಯಲ್ಲಾಪುರದಲ್ಲಿ ನೆರೆಯಿಂದ ಹಾನಿ ಉಂಟಾದ ಸ್ಥಳಕ್ಕೆ ಭೇಟಿ, ಶಿವರಾಮ್ ಹೆಬ್ಬಾರ್. ಯಲ್ಲಾಪುರ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ತಾಲೂಕಿನ ಕಳಚಿ ಭಾಗದಲ್ಲಿ ಅಪಾರ ಹಾನಿ ಉಂಟಾಗಿದ್ದು, ಇಂದು ಮಾನ್ಯ ಕಾರ್ಮಿಕ ಖಾತೆ ಸಚಿವರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಅವರು ಕಳಚಿ ಭಾಗದಲ್ಲಿ ನೆರೆಯಿಂದ ಹಾನಿ ಉಂಟಾದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಭಾಗದಲ್ಲಿ ಸಾರ್ವಜನಿಕರಿಗೆ ನೂತನ ರಸ್ತೆ ಸಂಪರ್ಕ ಕಲ್ಪಿಸುವುದರ ಬಗ್ಗೆ ಹಾಗೂ ಕುಸಿದಿರುವ ಮಣ್ಣನ್ನು ತೆಗೆದು ತಾತ್ಕಾಲಿಕವಾಗಿ ರಸ್ತೆ ನಿರ್ಮಾಣ ಕುರಿತಂತೆ ಗ್ರಾಮಸ್ಥರು ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ಸಂತ್ರಸ್ತರನ್ನು ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸಿ ಸಾಂತ್ವನವನ್ನು ಹೇಳಿದರು. ಮಣ್ಣು ಕುಸಿದು ಮೃತಪಟ್ಟ ಕಳಚೆಯ ಶ್ರೀಮತಿ ದೇವಕಿ ನಾರಾಯಣಗಾಂವ್ಕರ್ ಅವರು ಮೃತಪಟ್ಟಿದ್ದು, ಅವರ ಕುಟುಂಬಸ್ಥರಿಗೆ ಸುಮಾರು 5 ಲಕ್ಷ ರೂಪಾಯಿಗಳ ಪರಿಹಾರ ಧನದ ಚೆಕ್ ಅನ್ನು ಮಾನ್ಯ ಸಚಿವರು ಈ ಸಂದರ್ಭದಲ್ಲಿ ವಿತರಿಸಿದರು. ಈ ವೇಳೆ ಸಹಾಯಕ ಆಯುಕ್ತರಾದ ಶ್ರೀಮತಿ ಆಕೃತಿ ಬನ್ಸಾಲ್, ತಹಶೀಲ್ದಾರಾದ ಶ್ರೀ ಕೃಷ್ಣ ಕಾಮ್ಕರ್, ಪ್ರಮುಖರಾದ ಶ್ರೀ ವಿಜಯ್ ಮಿರಾಶಿ, ಶ್ರೀ ಬಾಲಕೃಷ್ಣ ನಾಯಕ್, ಶ್ರೀ ಮುರಳಿ ಹೆಗಡೆ ಹಾಗೂ ಪಂಚಾಯತ್ ಸದಸ್ಯರು, ಗ್ರಾಮಸ್ಥರು, ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಾವೀಗ ನ್ಯಾಷನಲ್ ಹೈವೇಲಿದ್ದೀವಿ. ಯಲ್ಲಾಪುರದಿಂದ ಅಂಕೋಲಾಕ್ಕೆ ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಅಲ್ಬೇಲ್ ಘಾಟ್ನಲ್ಲಿ ಮುಂದೆ ಹೋಗಲಿಕ್ಕಾಗದೆ ನಾವು ಇಲ್ಲಿ ಸ್ಟೇ ಆಗಿದೆ. ಈಗಾಗಲೇ ಇದನ್ನು ಖುಲ್ಲಾ ಮಾಡ್ತಕ್ಕಂಥ ಕೆಲಸ ಆರಂಭ ಆಗಿದೆ. ಯಲ್ಲಾಪುರದಿಂದ ಕಳಚಿ ಹೋಗ್ತಕ್ಕಂಥ ರಸ್ತೆ ಇತಿಹಾಸದಲ್ಲಿ ಕಂಡೇ ಇದು ದೊಡ್ಡ ಡ್ಯಾಮೇಜ್ ಆಗಿದೆ. ಇವತ್ತು ಈ ರಸ್ತೆಯೂ ಕೂಡ ತುಂಬ ಡ್ಯಾಮೇಜ್ ಆಗಿದೆ. ನ್ಯಾಷನಲ್ ಹೈವೇ ಯಲ್ಲಾಪುರ ತಾಲೂಕಿನ ಅನೇಕ ಹಳ್ಳಿಗಳು ತುಂಬ ಡ್ಯಾಮೇಜ್ ಆಗಿದೆ. ಎಷ್ಟು ನಷ್ಟ ಆಗಿದೆ, ಎಷ್ಟು ಮನೆಗಳು ಆಹುತಿಯಾಗಿದೆ, ಇದರ ಅಂದಾಜು ಇವತ್ತು ತನಕ ಪೂರ್ತಿ ಸಿಗೋದಕ್ಕೆ ಇನ್ನೂ 4 ದಿವಸ ಬೇಕು. ಕಾರಣ ನಮ್ಮ ಅಧಿಕಾರಿಗಳ ತಂಡ ಹೋಗೋದಕ್ಕೂ ನಮ್ಗೆ ಆಗ್ತಾಯಿಲ್ಲ. ಆ ಸ್ಥಳವನ್ನು ನೋಡಿ ಪಂಚಾಯತ್ ಮಾಡೋದಕ್ಕೆ ಹೋಗಲಿಕ್ಕೂ ಕೂಡ ಅಧಿಕಾರಿಗಳಿಗೆ ಆಗ್ತಾಯಿಲ್ಲ. ಆದ್ದರಿಂದ ಅತ್ಯಂತ ದೊಡ್ಡ ನಷ್ಟವನ್ನು ನಾವು ಹೊಂದಿದ್ದೇವೆ. ಒಂದು ಅಂದಾಜು ಪ್ರಕಾರ ಜಿಲ್ಲೆಯಲ್ಲಿ 300 ಕೋಟಿಗಿಂತ 200-300 ಕೋಟಿ ಎಷ್ಟು ದೊಡ್ಡ ಹಾನಿ ಆಗಿದೆ ಅಂತೇಳಿ ನಮ್ಮ ಅಧಿಕಾರಿಗಳು ತಮ್ಮದೇ ಆದಂಥ ರೀತಿಯಲ್ಲಿ ಇನ್ನೂ ಏನೂ ಸಿಕ್ಕಿಲ್ಲ. ಕೇವಲ 20% ಮಾತ್ರ ರಿಪೋರ್ಟ್ ಆಗ್ತಾ ಇದೆ. ಒಟ್ಟಾರೆ ಈ ಜಿಲ್ಲೆಯಲ್ಲಿ 3 ಸಾವಿರದ ನಿನ್ನೆ ಕಂಡಿದ್ದೇವೆ. 3 ಸಾವಿರಗಳಿಗೂ ನಿನ್ನೆ ಅವ್ರ ಕುಟುಂಬಕ್ಕೆ ಪರಿಹಾರವನ್ನು ವಿತರಣೆ ಮಾಡಿದ್ದೇವೆ. ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರದ ವಿತರಣೆ ನಿನ್ನೆ ಮಾಡಿ ಮುಗಿಸಿದ್ದೇವೆ. ಇವತ್ತು ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ನಷ್ಟ ಆಗಿದೆ ಅಧಿಕಾರಿಗಳ ತಂಡ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಎಲ್ಲ ವಿಭಾಗದಲ್ಲಿ ವಿಭಾಗೀಯ ಎಸಿಗಳ ನೇತೃತ್ವದಲ್ಲಿ ತಂಡ ತನ್ನ ಪ್ರವಾಸವನ್ನು ಆರಂಭ ಮಾಡಿದೆ. KEBಗೂ ತುಂಬ ನಷ್ಟ ಆಗಿದೆ, PWDಗೆ ಹಾನಿಯಾಗಿದೆ, JRPಗೆ ಹಾನಿಯಾಗಿದೆ, ಫಾರೆಸ್ಟಿಗೆ ಹಾನಿಯಾಗಿದೆ. ಯಾವುದೇ ಇಲಾಖೆಯೂ ಕೂಡ ಹಾನಿ ಒಳಗಾಗುವಂಥ ಇಲಾಖೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಕ್ಕೆ, ಜನವಸತಿಗೆ, ರಸ್ತೆಗಳಿಗೆ ಇದಕ್ಕೆಲ್ಲ ದೊಡ್ಡ ಪ್ರಮಾಣದ ಹಾನಿಯನ್ನು ಕಂಡಿದ್ದೇವೆ. ಆ ಕಾರಣಕ್ಕಾಗಿ ಕೂಡಲೇ ಇದನ್ನು ತ್ವರಿತವಾದಂಥ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ವಿಡಿಯೋ ಮಾಡ್ತೇನೆ ಸರ್. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ನಾನು ಫೋಟೋ ಹೊಡಿತೇನೆ ಸರ್. ಅದಲ್ಲ ಸ್ವಲ್ಪ ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.